ಪತಿಯೊಬ್ಬ ಪತ್ನಿಯನ್ನು ಕೊಂದು ಬಳಿಕ ತಾನು ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ಘಟನೆ ಉಡುಪಿ ಕುಂದಾಪುರದ ಹೆಮ್ಮಾಡಿಯ ದೇವಲ್ಕುಂದ ಎಂಬಲ್ಲಿ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ಮೂಲದ 38 ವರ್ಷದ ಪೂರ್ಣಿಮಾ ಎಂಬಾಕೆ ಕೊಲೆಯಾದ ಮಹಿಳೆಯಾಗಿದ್ದು 47 ವರ್ಷದ ರವಿ ಆಚಾರ್ಯ ಪತ್ನಿಯನ್ನು ಕೊಂದು ಬಳಿಕ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಂತಹ ದುರ್ದೈವಿಯಾಗಿದ್ದಾನೆ. ವೃತ್ತಿಯಲ್ಲಿ ಲಾರಿ ಚಾಲಕನಾಗಿದ್ದ ರವಿ ಕುಟುಂಬವೊಂದರ ಸೀಮಂತ ಕಾರ್ಯಕ್ರಮಕ್ಕೆ ಪತ್ನಿಯನ್ನ ಶಿವಮೊಗ್ಗದಿಂದ ಮನೆಗೆ ಕರೆಸಿಕೊಂಡಿದ್ದ. ಅಂದು ರಾತ್ರಿ ಪತಿಯ ಮನೆಯಲ್ಲಿ ಉಳಿದಂತಹ ಪತ್ನಿಯ ಜೊತೆ ಗಲಾಟೆ ನಡೆದಿತ್ತು. ಆಗ ಕೋಪದಿಂದ ಕಬ್ಬಿಣದ ಪ್ಲೇಟ್ನಿಂದ ಪತ್ನಿಯನ್ನ ಕೊಲೆಗೈದು ಬಳಿಕ ತಾನು ವಿಷ ಸೇವಿಸಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಇನ್ನು ಕೊಲೆಯಾದ ಮಹಿಳೆ ಪೂರ್ಣಿಮಾ ಆಚಾರ್ಯ ಮೂಲತಃ ಶಿವಮೊಗ್ಗದ ಸೊರಬ ನಿವಾಸಿಯಾಗಿದ್ದು ಕಳೆದ 16 ವರ್ಷದ ಹಿಂದೆ ಕೋಗರ್ ಮೂಲದ ರವಿ ಆಚಾರ್ಯರನ್ನ ವಿವಾಹವಾಗಿದ್ರು. ಅತಿಯಾದ ಕುಡಿತದ ಚಟ ಹೊಂದಿರುವಂತಹ ರವಿ ಕುಡಿದು ಬಂದು ಪತ್ನಿ ಹಾಗೂ ಮಕ್ಕಳ ಜೊತೆ ಸದಾ ಗಲಾಟೆಯನ್ನ ಮಾಡ್ತಾ ಇದ್ದ ಎನ್ನಲಾಗಿದೆ. ಇದರಿಂದ ನೊಂದಂತಹ ಪೂರ್ಣಿಮಾ ಅವರು ತಮ್ಮ 2 ಮಕ್ಕಳೊಂದಿಗೆ ತಾಯಿಯ ಮನೆಯಾದ ಶಿವಮೊಗ್ಗದ ಸೊರಬದಲ್ಲಿ ನೆಲೆಸಿದ್ರು ಎಂದು ತಿಳಿದು ಬಂದಿದೆ. ಆದರೆ ನಿನ್ನೆ ಸಂಬಂಧಿಕರ ಸೀಮಂತ ಕಾರ್ಯಕ್ರಮಕ್ಕೆ ಪತ್ನಿಯನ್ನ ಶಿವಮೊಗ್ಗದಿಂದ ಮನೆಗೆ ಕರೆಸಿಕೊಂಡ ಪತಿ ರವಿ ಆಚಾರ್ಯ ಪತ್ನಿಯೊಂದಿಗೆ ಜಗಳವಾಡಿ ಆಕೆಯನ್ನ ಕೊಲೆಗೈದು ಬಳಿಕ ತಾನು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಕುಂದಾಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.